ಮಂದಿರ ನಿರ್ಮಾಣ ಆಗಿಯೇ ಆಗ್ತದೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸುವವರು ಯಾರೂ ಇಲ್ಲ ಎಂದು ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜನಾರ್ದನ ಪೂಜಾರಿ ಅವರು, ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಬೇಕೆಂದು ಎಲ್ಲರೂ ಬಯಸುತ್ತಾರೆ. ಮುಸ್ಲಿಮರು, ಕ್ರೈಸ್ತರು ಕೂಡ ಮಂದಿರ ಆಗಬೇಕೆಂದು ಬಯಸುತ್ತಾರೆ. ಇದಕ್ಕೆ ಯಾರ ವಿರೋಧವೂ ಇಲ್ಲ. ಇದನ್ನ ಕೆಲವರು ಸೃಷ್ಟಿ ಮಾಡುತ್ತಿದ್ದಾರೆ, ಅದು ಸರಿಯಲ್ಲ ಎಂದು ಹೇಳಿದರು. ಮುಸ್ಲಿಮರು ಕೂಡ ಬಯಸ್ತಾರೆ, ಕ್ರಿಶ್ಚಿಯನ್ರು ಕೂಡ ಬಯಸ್ತಾರೆ. ಅದಕ್ಕೆ ವಿರೋಧ ಮಾಡುವವರು ಯಾರು ಕೂಡ ಇಲ್ಲ. ಸುಮ್ಮನೆ ನಾವು ಒಂದು ಕ್ರಿಯೇಟ್ ಮಾಡ್ತಿದ್ದೇವೆ, ಮಾಡಬೇಡಿ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.